ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೀರ್ತಿ. ನಿಮ್ಮೂರಿನ ಪ್ರತಿಭೆಗಳನ್ನು ನಿಮಗೆ ಪರಿಚಯ ಮಾಡುವಂತಹ ಈ ಕಾರ್ಯಕ್ರಮ ನಮ್ಮೂರಿ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ನಾವೆಲ್ಲರೂ ಏಕಲವ್ಯನ ಬಗ್ಗೆ ಕೇಳಿರ್ತೇವೆ. ಏಕಲವ್ಯ ಬಿಲ್ವಿದ್ಯೆಯನ್ನ ಪ್ರತ್ಯಕ್ಷವಾಗಿ ಕಲಿಯೋದಿದ್ರು ಪರೋಕ್ಷವಾಗಿ ದ್ರೋಣಾಚಾರ್ಯರಿಂದ ಕಲ್ತಿರ್ತಾನೆ. ಹಾಗೆ ಅಷ್ಟೇ ದೊಡ್ಡ ಹೆಸರನ್ನು ಕೂಡ ಮಾಡಿದ್ದಾನೆ. ಹಾಗೆ ಇಲ್ಲೊಬ್ರು ಟ್ರೈನಿಂಗ್ ತಗೊಳ್ಳದೆ ಅದ್ಭುತವಾಗಿ ಹಾಡುವಂತಹ ಗಾಯಕಿ ನಮ್ಮ ಜೊತೆ ಇದ್ದಾರೆ. ಮತ್ಯಾಕ್ ತಡ, ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರು ಕಾರ್ಕಳ ಅಂದ್ರೆ ಮಾಳದ ಜಾಣೆ ಕೃತಿಕಾ ಮಾಳ. ಬನ್ನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಹೇಳಿದ ಹಾಗೆ ಏಕಲವ್ಯ ಅಂತ ಉದಾಹರಣೆ ಕೊಟ್ಟಿದ್ದೇನೆ. ಯಾವುದೇ ಟ್ರೈನಿಂಗ್ ತಗೊಳ್ಳದೆ ಅದ್ಭುತವಾಗಿ ಹಾಡ್ತೀರಿ, ಅನೇಕ ಆರ್ಕೆಸ್ಟ್ರಾಗಳಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಕೊಡ್ತೀರಿ. ಸೊ 20ನೇ ವಯಸ್ಸಿನಲ್ಲಿಯೇ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತೀರಿ, ಯಾವುದೇ ಟ್ರೈನಿಂಗ್ ಇಲ್ಲದೆ ಸಂಗೀತ ಲೋಕಕ್ಕೆ ಎಂಟ್ರಿ ಕೊಟ್ರಿ. ಯಾಕೆ ನಿಮಗೆ ಸಂಗೀತದ ಮೇಲೆ ಒಲವು ಉಂಟಾಯಿತು ಮೇಡಮ್? ಗೊತ್ತಿಲ್ಲ, ಅಂದ್ರೆ ನಾವು ಭಜನೆ ಎಲ್ಲ ದೇವಸ್ಥಾನದಲ್ಲಿ ಹಾಡ್ತಿದ್ವಲ್ಲ, ಆಗ ಸಾಂಗ್ಸ್ ಎಲ್ಲ ಕೇಳ್ತಿದ್ದೆ. ನಾನು ತುಂಬಾ ಸಾಂಗ್ಸ್ ಕೇಳ್ತಿದ್ದೆ. ನನ್ಗೆ ಸಿಂಗಿಂಗ್ ಹಾಡ್ತೇನಂತಾನು ನನ್ಗೆ ಗೊತ್ತಿಲ್ಲ. ಭಜನೆ ಹಾಡ್ತಿದ್ದವರನ್ನು ಒಂದು ದಿವಸ ಸ್ಟೇಜ್ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಎಂತಾಯ್ತು, ಗಣೇಶಂದು ಚತುರ್ಥಿ ಬರ್ತದಲ್ಲ, ಹೌದು, ಆಗೆಲ್ಲ ಕಾಂಪಿಟೇಷನ್ ಅಂತ ಇರ್ತಿದ್ರು ಭಜನೆಯಲ್ಲಿ. ಆಗೆಲ್ಲ ಕಾಂಪಿಟೇಟ್ ಮಾಡ್ತಿದ್ವಿ, ಅದರಲ್ಲೆಲ್ಲ ಫಸ್ಟ್ ಪ್ರೈಸ್ ಎಲ್ಲ ಬರ್ತಿತ್ತು. ಆಗ ಸ್ವಲ್ಪ ಮಂದಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ವಾಯ್ಸ್ ನಿಂದು ಒಳ್ಳೇದುಂಟಲ್ಲ, ನಿನ್ಗೆ ಹಾಡ್ಲಿಕ್ಕೆ ಹೋಗ್ಬೋದಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ನನ್ಗೆ ಸ್ವಲ್ಪ ಇದಾದದ್ದು. ಆಮೇಲೆ ಚೌತಿಯ ದಿವಸ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು, ಅಲ್ಲಿ ಹಾಡಿದೆ. ಅಲ್ಲಿ ಹಾಡಿ ಆದ್ಮೇಲೆ ಇಷ್ಟ ಆಯ್ತು ಜನಗಳಿಗೆ. ಅಲ್ಲಿ ಒಬ್ರು ಸಂದೀಪ್ ಅಂತ ಹೇಳಿದ್ರು, ಅವ್ರು ಓಂ ಸಾಯಿರಾಮ್ ಅಂತ ಹೇಳಿ ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡ್ತಿದ್ದಾರೆ. ಆ ಟೀಮಲ್ಲಿ ವರ್ಕ್ ಮಾಡೋದು ಅವರು ಸಾಂಗ್ ಹೇಳಿ ನನ್ನನ್ನು ಕರೆದ್ರು, ನೀನು ನಮ್ಮ ಟೀಮಿಗೆ ಬಾ ಅಂತ ಹೇಳಿ. ಸೊ ಅದಕ್ಕೆ ಹೋದೆ. ನನಗೆ ಫಸ್ಟ್ ಅಂತ ಒಂದು ಸ್ಟೇಜಿಗೆ ಒಂದು ಅವಕಾಶ ಸಿಕ್ಕಿದಂದ್ರೆ ಓಂ ಸಾಯಿರಾಮ್. ಅದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ನನ್ನನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಅವರು. ಆಮೇಲೆ ಹೋಗ್ತಾ 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 ಹಾಡಿ ಹೋಗ್ತಾ ಹೋಗ್ತಾ ಆಮೇಲೆ ಕಲಾಕಾರ ಟೀಮಿಗೆ ಸೇರ್ಕೊಂಡೆ. ಅಂದ್ರೆ ಅದರಲ್ಲಿ ದೀಕ್ಷಿತ್ ಅಂತ ಇದ್ರು, ಅವರು ಟೀಮಿಗೆ ಕರೆದ್ರು. ಹಾಗೆ ಅವರ ಟೀಮಲ್ಲಿ ಹೋದೆ ಅಲ್ಲಿ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಯ್ತು 2019 ಫುಲ್ 1 ವರ್ಷ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಡಿ ಈಗ ಒಂದು ಆಲ್ಮೋಸ್ಟ್ ಎಲ್ರಿಗೂ ಪರಿಚಯ ಇದೆ ಕೃತಿಕಾ ಅಂತ ಹೇಳಿ. ಖುಷಿ ಆಗುತ್ತೆ ತುಂಬಾ. ಹಾಡ್ಲಿಕ್ಕೆ ಹೋಗ್ತಿದ್ದೇನೆ ಅಂದ್ರೆ ಈಗ ಎಲ್ರದ್ದು ಸಪೋರ್ಟ್ ಸಿಗ್ತಿದೆ ನನಗೆ, ಖುಷಿ ಆಗುತ್ತೆ ತುಂಬಾ. ಓಕೆ, ಈಗ ಸಂಗೀತ ಗೊತ್ತಿದ್ದು ಸಂಗೀತ ಲೋಕಕ್ಕೆ ಕಾಲಿಡುವವರು ಸಾಕಷ್ಟು ಜನ ಇರ್ತಾರೆ. ನೀವು ಹೋಗಿರುವ ಆರ್ಕೆಸ್ಟ್ರಾದಲ್ಲೂ ಕೆಲವರು ಸಂಗೀತ ಗೊತ್ತಿದ್ದು ಹಾಡುವವರು ಕೂಡ ಇರ್ತಾರೆ. ಆಗ ನಿಮ್ಗೆ ಏನಾದ್ರು ಅನ್ಸಿದ್ಯಾ, ಯಾಕೆ ನಂಗೆ ಸಂಗೀತ ಗೊತ್ತಿಲ್ಲ, ನಾನು ಹಾಡಿದ್ರೇನು ತಪ್ಪಾಗ್ಬಿಡ್ತದೋ ಅಂತ ಯಾವತ್ತಾದ್ರೂ ಆ ಭಯ ಕಾಡಿದ್ಯಾ? ಇಲ್ಲ, ನನಗೆ ಭಯ ಕಾಡಿಲ್ಲ. ಅಂದ್ರೆ ಇವರೀಗ ಕಲ್ತಿದಾರಲ್ಲ, ನಾವು ಕಲಿಯದೆ ಹಾಡ್ತೇವೆ, ಅದೊಂದು ನಮ್ಗೆ ಚಾಲೆಂಜ್ ಅಲ್ವಾ. ಅದಕ್ಕೋಸ್ಕರ ನಾನು ಕಲಿಯದೇ ಹಾಡ್ತೇನೆ, ನೋಡುವ ಎಷ್ಟು ಬರ್ತದೆ ಅಷ್ಟು ಹಾಡುದು. ಜನಗಳಿಗೆ ಖುಷಿ ಆದ್ರೆ ಸಾಕು ಅಲ್ವಾ. ಕಲಿಬೇಕು ಅಂತ ಕಲೀಲಿಕ್ಕೆ ಆಸೆ ಇತ್ತು, ಆದ್ರೆ ಏನ್ ಮಾಡುದು, ನನ್ಗೆ ಆಗ ಅದ್ರದ್ದೆಲ್ಲ ಜ್ಞಾನ ಇರ್ಲಿಲ್ಲ. ನೀವು ಸಂಗೀತ ಲೋಕಕ್ಕೆ ಕಾಲಿಡ್ತೀರಿ ಅನ್ನೋ ಅರಿವೆ ನನ್ಗೆ ಇರ್ಲಿಲ್ಲ, ನನ್ಗೆ ಪ್ರಾಮಿಸ್ ಆಗಿ ಇರ್ಲಿಲ್ಲ. ಅಂದ್ರೆ ನಂದು ಅಮ್ಮಂದು ವಾಯ್ಸ್ ಒಳ್ಳೇದುಂಟು, ಅಣ್ಣಂದು ವಾಯ್ಸ್ ಒಳ್ಳೇದುಂಟು, ಹಾಗೆ ಒಂದು ವೇಳೆ ನನ್ಗೆ ಬಂದಿರ್ಬೋದು ಅಷ್ಟೇ. ಒಂದು 2-3 ಇಯರ್ ಆಯ್ತು ಅಷ್ಟೇ ಸಿಂಗಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ. ಖುಷಿ ಆಗುತ್ತೆ. ತಾನೊಂದು ಬಗೆದರೆ ದೈವ ಒಂದು ಬಗೆತದಂತೆ. ಹಾಗೆ ನೀವು ಗೊತ್ತಿಲ್ಲದೆ ಸಂಗೀತ ಲೋಕಕ್ಕೆ ಕಾಲಿಟ್ರಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗಾಯಕ ಹೇಮಂತ್ ಅಮೀನ್ ವಜ್ರ. ಈ ದಿನ ಈ ವಿಡಿಯೋ ಮಾಡುವ ವಿಶೇಷತೆ ಏನಪ್ಪ ಅಂತಂದರೆ, ನನ್ನ ಆತ್ಮೀಯರಾದಂತಹ ಕೃತಿಕಾ ಮಾಳ ಇವರೊಬ್ಬ ಅದ್ಭುತ ಪ್ರತಿಭೆ ಕೂಡ ಹೌದು. ಅದೆಷ್ಟೋ ಕಾರ್ಯಕ್ರಮದಲ್ಲಿ ತನ್ನ ಕಂಚಿನ ಕಂಠದ ಸ್ವರದಿಂದ ಅದೆಷ್ಟೋ ಜನಸಾಗರದ ಹೃದಯವನ್ನು ಗೆದ್ದಿರುತ್ತಾರೆ. ಅದೆಷ್ಟೋ ತುಳು ಹಾಗೂ ಕನ್ನಡ ಭಕ್ತಿಗೀತೆ ಹಾಗೂ ಆಲ್ಬಮ್ ಸಾಂಗ್ ಕೂಡ ಇವರ ಸ್ವರದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿರುತ್ತದೆ. ತುಂಬ ಜನ ಫ್ಯಾನ್ ಫಾಲೋವರ್ಸ್ ಕೂಡ ಇವರ ಹಾಡಿಗೆ ಆಗ್ತಾ ಇದ್ದಾರೆ. ಸೊ ಇವರು ಎಲ್ಲ ಜನಗಳ ಜೊತೆ ಉತ್ತಮ ಒಡನಾಟವನ್ನು ಸಹ ಹೊಂದಿಕೊಂಡು ಎಲ್ಲರ ಸ್ನೇಹವನ್ನು ಗಳಿಸುವ ಟ್ಯಾಲೆಂಟ್ ಕೂಡ ದೇವರು ಇವರಿಗೆ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಟ್ಯಾಲೆಂಟ್ಗೆ ಒಳ್ಳೆ ಭವಿಷ್ಯ ದೇವರು ಕೊಟ್ಟೇ ಕೊಡ್ತಾನೆ. ನನ್ನ ಸಪೋರ್ಟ್ ಕೂಡ ನಿಮಗೆ ಖಂಡಿತ ಇದೆ ಕೃತಿಕಾ ಮಾಳ ಇವರೇ. ಆಲ್ ದ ಬೆಸ್ಟ್ ಟು ಯುವರ್ ಫ್ಯೂಚರ್. ಥ್ಯಾಂಕ್ ಯು.
ಸಾಕಷ್ಟು ಗಾಯಕರನ್ನು ನೀವು ನೋಡಿರ್ಬೋದು ಅಲ್ವಾ. ಈಗ ಸಂಗೀತ ಲೋಕಕ್ಕೆ ಹೋಗೋ ಮುಂಚೆ ನಿಮಗೆ ಸಂಗೀತದ ಬಗ್ಗೆ ಅಷ್ಟು ಅರಿವಿರಲಿಲ್ಲ, ಆದರೆ ಆದ ನಂತರ ನಿಮಗೆ ಸಂಗೀತದ ಬಗ್ಗೆ ಸಾಕಷ್ಟು ಜ್ಞಾನ ಬಂತು. ಕೆಲವರನ್ನು ನೋಡಿ ಕಲ್ತ್ರಿ, ಕೆಲವರನ್ನು ಅನುಸರಿಸ್ಕೊಂಡು ಕಲ್ತ್ರಿ. ಯಾರು ನಿಮ್ಮದು ಇನ್ಸ್ಪಿರೇಷನ್ ಈಗ ಸಂಗೀತ ಲೋಕದಲ್ಲಿ? ಈಗ ಸಂಗೀತ ಲೋಕದಲ್ಲಿ ನನಗೊಂದು ಸಣ್ಣ ಹುಡುಗಿ ಇಷ್ಟ ಆಯ್ತಾ. ಅವಳು ಹಿಂದಿ ಚಾನೆಲಲ್ಲಿ ಸಾಂಗ್ ಆಡ್ತಾಳೆ, ಆರ್ಯಾನಂದ ಬಾಬು ಅಂತ. ಅವಳದ್ದು ವಾಯ್ಸ್ ನನಗೆ ಎಷ್ಟು ಇಷ್ಟ ಅಂದರೆ ತುಂಬ ಕೇಳ್ತೇನೆ ಅವಳದ್ದು ವಾಯ್ಸ್ ಇದು ಸಾಂಗ್. ನಾನು ಅಂದರೆ ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು. ಇಷ್ಟ ನನಗೆ, ಫೇವ್ರೇಟ್ ಅಂದರೆ ಅವಳು ಈಗಂದ ಇದರಲ್ಲಿ. ಇದು ಹೊಸ ಉದಾಹರಣೆ, ಯಾಕಂತ ಹೇಳಿದ್ರೆ ಅವಳ ಸಾಂಗ್ ಇಷ್ಟ ನನಗೆ. ಅವಳದು ವಾಯ್ಸ್ ಅಂದ್ರೆ ಕೇಳುವಾಗ್ಲೇ ಎಂತದೊಂದು ಖುಷಿ ಆಗುತ್ತೆ. ಹಾಗೆ ಇದು ತುಂಬಾ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಒಬ್ಳು ಗಾಯಕಿ ಅಂತ ಹೇಳುವಾಗ ನಂಗೆ ಯಾರು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಮೇಲಿಂದ ಒಂದೊಂದು ಪಟ್ಟಿ ಬರ್ತಾ ಹೋಗ್ತದೆ. ಬಟ್ ಸಣ್ಣ ಹುಡುಗಿಯಿಂದ ಇನ್ಸ್ಪೈರ್ ಆಗಿದ್ದೀರಿ ಅಂತ ಹೇಳಿ ಅದು ದೊಡ್ಡ ವಿಷಯ. ನಿಜವಾಗ್ಲೂ ಅದರಲ್ಲಿ ನಿಮ್ಮನ್ನ ಮೆಚ್ಕೊಳ್ಬೇಕು. ಸೊ ಒಂದು ಹುಡುಗಿಯಿಂದ ಇನ್ಸ್ಪೈರ್ ಆಗಿದ್ರಿ ಅಂತ ಹೇಳಿದ್ರೆ, ಈಗ ನೀವು ಯಾವುದೇ ಟ್ರೈನಿಂಗ್ ಇಲ್ಲದೆ ಆರ್ಕೆಸ್ಟ್ರಾಕ್ಕೆ ಹೋಗ್ತೀರಿ, ಆರ್ಕೆಸ್ಟ್ರಾನ ಅಟೆಂಡ್ ಮಾಡ್ತೀರಿ, ಪರ್ಫಾರ್ಮೆನ್ಸ್ ಕೊಡ್ತೀರಿ, ಹಾಗೆ ಅದರಲ್ಲಿ ಅರ್ನ್ ಕೂಡ ಮಾಡ್ತೀರಿ. ನಿಮ್ಮ ಪ್ರೊಫೆಷನಲ್ ಲೈಫ್ ಏನಿದೆ ಅದನ್ನು ಸಂಗೀತ ಲೋಕದಲ್ಲಿ ಕಂಡುಕೊಂಡಿದ್ದೀರಿ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವೊಬ್ರು ಸಂಗೀತ ಗೊತ್ತಿದ್ದು ಹಾಡುವವರಿಗೆ ಕೂಡ ಅವಕಾಶ ಸಿಗುವುದಿಲ್ಲ, ಅಷ್ಟೊಂದು ವೇದಿಕೆಗಳು ಸಿಗುವುದಿಲ್ಲ. ಈಗ ನಿಮಗೆ ಸಾಕಷ್ಟು ಭರ ಇಲ್ಲದಷ್ಟು ಏನಿದೆ ವೇದಿಕೆಗಳು ಸಿಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲೋ ಇದ್ದವಳು ಈಗ ಒಂದು ಸ್ಟೇಜಲ್ಲಿ ಹಾಡ್ತಿದ್ದೇನೆ ಅಂತ ಹೇಳಿದ ಮೇಲೆ ಖುಷಿ ಆಗುತ್ತೆ. ಮುಂಚೆ ಎಲ್ಲ ಅಯ್ಯೋ ಎಂತ ಏನಿಲ್ಲ, ಹೋಗೋದು ಬರೋದು ತಿರ್ಗಾಡೋದು ಅಷ್ಟೇ ಮಾಡ್ತಿದ್ದೇನೆ. ಈಗ ಒಂದು ಪ್ರೋಗ್ರಾಮ್ ಅಂದ್ರೆ ಎಂತದೋ ಒಂದು ಖುಷಿ. ಎಲ್ರ ಜೊತೆ ಹೇಳ್ಕೊಂಡು ನನಗೆ ಪ್ರೋಗ್ರಾಮ್ ಇದೆ, ನಾನು ಹೋಗ್ಬೇಕಂತ ಖುಷಿ ಆಗುತ್ತೆ. ಹಾಡಂದ್ರೆ ಈಗ ಯಾವುದು ಬೇಕಾಗಿಲ್ಲ ನನಗೆ, ಹಾಡು ಮುಂದೆ ಅದರಿಂದಲೇ ಮುಂದೆ ಹೋಗುದು. ಓಕೆ, ಪ್ರತಿಯೊಂದು ಪ್ರೋಗ್ರಾಮ್ಸ್ ಅನ್ನ ನೋಡ್ಕೊಂಡು ಹಾಗಿದೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದವ್ರು ಈಗ ಆ ಪ್ರೋಗ್ರಾಮ್ ಅಲ್ಲಿ ಹಾಡುವಷ್ಟು ದೊಡ್ಡ ಲೆವೆಲ್ಗೆ ಬೆಳೆದಿದ್ದೀರಿ. ದೊಡ್ಡ ಲೆವೆಲ್ಗೆ ನಾನು ಬೆಳೆದಿಲ್ಲ, ಇನ್ನು ಹೋಗ್ಬೇಕು, ಹೋಗ್ತಾ ಇದ್ದೀರಿ, ಕಲಿತಾ ಇದ್ದೇನೆ ಅಷ್ಟೇ. ಓಕೆ, ಅಷ್ಟು ಅಂತ ಹೇಳಿದ್ರೆ ನಿಮ್ಮ ಜರ್ನಿ ಏನಿರುವಂಥದ್ದು ಸಡನ್ ಯೂ ಟರ್ನ್ ಕೊಟ್ಟಿರುವಂಥದ್ದು, ಸಂಗೀತ ಲೋಕಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಅದ್ರ ಮುಂಚೆ ಯಾವ ಡ್ರೀಮ್ಸ್ ಇಟ್ಕೊಂಡಿದ್ರಿ? ನಾನೇನಾಗಬೇಕು ಅಂತ ಯಾವುದಾದ್ರೂ ಕಲ್ಪನೆಗಳಿತ್ತ? ಹೀಗೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ? ಯಾವುದೇ ಡ್ರೀಮ್ಸ್ ಇರ್ಲಿಲ್ಲ ನನಗೆ. ದಿನ ಹೋಗ್ತದೆ, ಮುಂದೆ ಹೋಗುದು ಅಷ್ಟೇ ಇದ್ದದ್ದು, ಯಾವುದೇ ಡ್ರೀಮ್ಸ್ ಇರ್ಲಿಲ್ಲ. ಹಾಡೊಂದು ಬಂದಾದ್ಮೇಲೆ ಈಗ ಹಾಡಿದ್ದೆ ಎಲ್ಲ ಲೋಕ. ಓಕೆ, ಈಗ ಹಾಡನ್ನಿ ಪೂರ್ತಿಯಾಗಿ ನೀವು ತಗೊಂಡಿದ್ದೀರಿ, ಯಾವುದು ಬೇಡ ಹಾಡಿದ್ರೆ ಸಾಕು ಅಂತ. ಈಗ ಇಷ್ಟು ಹಾಡಿನ ಬಗ್ಗೆ ನೀವು ಮಾತಾಡ್ಬೇಕು ಅಂತಾದ್ರೆ, ಹಾಡಲ್ಲಿ ಅಥವಾ ಸಿಂಗಿಂಗ್ ಅಲ್ಲಿ ಯಾವುದೋ ಒಂದು ಲೆವೆಲ್ಗೆ ರೀಚ್ ಆಗ್ಬೇಕು ಅಂತ ನಿಮ್ಗೆ ಖಂಡಿತ ಆಸೆ ಇರ್ತದೆ. ಓಕೆ, ಅದರ ಕನಸಿನ ಬಗ್ಗೆ ಏನ್ ಹೇಳ್ತೀರಿ? ನಂಗೆ ತುಂಬಾ ದೊಡ್ಡದಾಗಿ ಹೋಗ್ಬೇಕಂತ ಏನಿಲ್ಲ, ಎಲ್ರಿಗೂ ನನ್ನದೊಂದು ಪರಿಚಯ ಆದ್ರೆ ಸಾಕು. ನಾನೊಂದು ಹಾಡ್ಲಿಕ್ಕಿದ್ದೇನೆ, ಹಾಡ್ತೇನೆ, ಎಲ್ರು ಒಂದು ಹೋದ ಕಡೆ ಒಂದು ಗುರುತಿಸಿದ್ರೆ ನನಗೆ ಅದು ಖುಷಿ ಇದೆ. ಸ್ಟೇಜಿಗೆ ಹೋಗ್ಬೇಕು, ಅಲ್ಲಿ ಹಾಡ್ಬೇಕು ಅನ್ನೋದು ಆಸೆ ಇಲ್ಲ ನನಗೆ. ಈ ಸಿಕ್ಕಿದಷ್ಟು ಸಾಕು. ಲೋಕಲ್ ಅಲ್ಲಿ ನಮ್ಮ ಊರಿನವರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕು, ಒಬ್ಳು ಹಾಡ್ತಾಳೆ, ಒಬ್ಳು ಪ್ರತಿಭಾವಂತೆ ಇದ್ದಾಳೆ, ಅಷ್ಟು ಸಾಕು ನನಗೆ, ಬೇರೆ ಏನು ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ, ನೀವು ಮಾತಾಡೋ ರೀತಿಯೇ ಚೆನ್ನಾಗಿದೆ. ಇದ್ದದ್ರಲ್ಲಿ ತೃಪ್ತಿ ಪಡ್ತೇನಪ್ಪ, ನನ್ಗಿರೋ ಟ್ಯಾಲೆಂಟಿಗೆ ಓಕೆ, ನಾನು ಇಷ್ಟು ಮಂದಿ ರೆಕಾಗ್ನೈಸ್ ಮಾಡಿದ್ರೆ ಸಾಕು. ಹಾಯ್ ಎಲ್ರಿಗೂ, ನಾನು ನಿಮ್ಮ ವಿಜಯ್ ಪ್ರತೀಶ್ ಗೌರೀಶ್. ನನ್ನ ನೆಚ್ಚಿನ ಹಾಗೂ ತುಂಬ ಆತ್ಮೀಯರಾದಂತಹ ಕೃತಿಕಾ ಪೂಜಾರಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನಾನು. ಸೊ ತುಂಬ ವಿಶೇಷವಾದ ವಿಚಾರ ಅಂದರೆ ಅವರ ವೇದಿಕೆಯಲ್ಲಿ ನೀಡುವಂತಹ ಪರ್ಫಾರ್ಮೆನ್ಸ್, ಅವರ ವಾಯ್ಸ್ ತುಂಬ ಜನರಿಗೆ ಇಷ್ಟ. ಅದರಲ್ಲಿ ಸ್ಪೆಷಲಾಗಿ ನನ್ನ ಇವೆಂಟ್ಗಳಲ್ಲಿ ತುಂಬ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಹಾಗೂ ತುಂಬ ಜನರ ಮನಸ್ಸಿನಲ್ಲಿ ನೆಲೆ ಊರಿದ್ದಾರೆ. ಅಂದರೆ ಅಷ್ಟೊಂದು ಅದ್ಭುತವಾದ ಹಾಡುಗಾರ್ತಿಯವರು. ಸೊ ತುಂಬ ರೆಕಾರ್ಡಿಂಗ್ಗಳನ್ನು ಮಾಡಿ ಒಂದು ಹೆಸರನ್ನು ತಗೊಂಡಿದ್ದಾರೆ. ತುಂಬ ಒಂದು ಒಳ್ಳೆಯ ವಾಯ್ಸ್ ಇದೆ ಅವರಿಗೆ. ಸೊ ನಾನು ಈ ಒಂದು ವೇದಿಕೆ ಮೂಲಕ ಅವರಿಗೆ ಕೇಳ್ಕೊಳ್ಳೋದೇನೆಂದರೆ, ಮುಂಬರುವ ದಿನಗಳಲ್ಲಿ ಅವರಿಗೆ ತುಂಬ ವೇದಿಕೆಗಳು ಸಿಗಲಿ, ಅವರ ಹೆಸರು ಇನ್ನೂ ಮೇಲ್ ಬರಲಿ, ತುಂಬ ಜನ ಫಾಲೋವರ್ಸ್ ಕೂಡ ಇದ್ದಾರೆ. ಸೊ ಅವರು ಕೂಡ ಹೆಚ್ಚಾಗಲಿ, ಆ್ಯಂಡ್ ನಮ್ಮ ಊರಿಗೆ, ನಮ್ಮ ಮಣ್ಣಿಗೆ ಒಂದು ಕೀರ್ತಿ ತರುವಂತಹ ಕೃತಿಕ ಆಗಲಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟ. ಹಲೋ ಎವ್ರಿವನ್, ನಾನು ಗಾಯಕಿ ವಿಜಯಶ್ರೀ ಮೊಳಿಯಾ. ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದರೆ, ಯಾವುದೇ ರೀತಿಯಲ್ಲಿ ಸಂಗೀತವನ್ನು ಕಲಿಯದೆ ಹಾಡಬೇಕು ಅಂತ ಹೇಳುವ ಹಂಬಲ ಇದ್ದು ಹಲವಾರು ಪ್ರೋಗ್ರಾಮ್ಸನ್ನು ಮಾಡ್ತಾ ಹಲವಾರು ರೆಕಾರ್ಡಿಂಗ್ಸನ್ನು ಮಾಡಿದ್ದಾರೆ ನಮ್ಮ ಕೃತಿಕಾ. ಅದರ ಜೊತೆಗೆ ಹಲವಾರು ಕಲಾವಿದರಿಗೆ ಸಪೋರ್ಟ್ ಕೂಡ ಮಾಡ್ತಾಳೆ. ಸ್ಟ್ರಾಂಗ್ ಗರ್ಲ್ ಅವಳು. ಸೊ ಅವಳಿಗೆ ಇನ್ನಷ್ಟು ಆಪರ್ಚುನಿಟೀಸ್ ಬರಲಿ, ಇನ್ನಷ್ಟು ಜನರಿಗೆ ರೀಚ್ ಆಗಲಿ, ಇನ್ನಷ್ಟು ರೆಕಾರ್ಡಿಂಗ್ಸ್ ಎಲ್ಲ ಬರಲಿ. ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.
ಎಸ್. ಈಗ ಆರ್ಕೆಸ್ಟ್ರಾ ಅಂತ ಒಂದು ಪಾಯಿಂಟ್ಗೆ ಬಂದಾಗ ಆರ್ಕೆಸ್ಟ್ರಾ ಅದು ಕೂಡ ಒಂದು ಕಾರ್ಕಳ ಒಂದು ಮಾಳ ಆಯಿತಾ, ದೊಡ್ಡ ಸಿಟಿ ಏನಲ್ಲ, ಕರೆಕ್ಟಾ? ಸೊ ಒಂದೇನು ಅಂತ ಹೇಳಿದ್ರೆ ಒಂದು ಕಲ್ಪನೆ ಇರ್ತದೆ ಆರ್ಕೆಸ್ಟ್ರಾಕ್ಕೆ ಹೆಣ್ಮಕ್ಳು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ಕಲ್ಪನೆ ಇರ್ತದೆ, ಸೇಫ್ ಅಲ್ಲ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡೋದು ಸೇಫ್ ಅಲ್ಲ. ಆ್ಯಂಡ್ ನೈಟ್ ಪ್ರೋಗ್ರಾಮ್ಸ್ ಕೂಡ ಇರ್ತದೆ, ಅದೆಲ್ಲ ಒಳ್ಳೇದಲ್ಲಪ್ಪ, ಮನೆಯಲ್ಲೇ ಇರಲಿ, ಅದೆಲ್ಲ ಕಲ್ಪನೆ ಇರ್ತದೆ. ಅದು ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂತ ಹೇಳಿದ್ರೆ ಸಿಟಿಗೆ ಹೋಗಿ ಗೊತ್ತಿರೋದಿಲ್ಲ ಆ್ಯಂಡ್ ಎಲ್ಲರ ಮೇಲೆ ಒಂದು ಅನುಮಾನದ ದೃಷ್ಟಿಯಿಂದ ನೋಡುವಂಥ ಜನ ಆಗಿರ್ತಾರೆ ಖಂಡಿತ. ಯಾಕಂತ ಹೇಳಿದ್ರೆ ಅಷ್ಟು ಭಯ ಸಮಾಜದ ಮೇಲೆ ಖಂಡಿತ ಇರ್ತದೆ. ಹಾಗಿರುವಾಗ ನಿಮ್ಗೆ ಆ ರೀತಿ ಸಿಚುವೇಶನ್ ಬರಲಿಲ್ವಾ, ಬೇಡ ಹೋಗಬೇಡ ಅಂತ ತಡೆದದ್ದೇನಾದರೂ ಇದೆಯಾ? ಇಲ್ಲ, ನಂದೊಂದೇನು ಗೊತ್ತಾ, ನನಗೆ ನಾನು ಏನಂತ ಗೊತ್ತಿದೆ ಆಯ್ತಾ, ನಾನು ಅದನ್ನ ಎಲ್ರಿಗೂ ತೋರಿಸ್ಬೇಕಂತ ಏನಿಲ್ಲ. ನನ್ಗೆ ನಾನು ಹೋಗ್ತೇನೆ, ನಾನು ಹಾಡ್ತೇನೆ, ಯಾರಿಂದಲೂ ನನ್ಗೇನು ಆಗ್ಬೇಕಾಗಿಲ್ಲ ಆಯ್ತಾ. ಈಗ ನೋಡು, ನಾನೀಗ ಹಾಡ್ಲಿಕ್ಕೆ ಹೋಗದೆ ಅಲ್ವಾ, ಹಾಡ್ಲಿಕ್ಕೆ ಹೋಗ್ತಾ 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 ಮುಂಚೆ ಏನು ಬರ್ತಿತ್ತು, ನೆಗೆಟಿವ್ ಕಮೆಂಟ್ ಬರ್ತಿತ್ತು, ಎಂತ ನನಗೆ ಪ್ರಾಬ್ಲಮ್ ಇಲ್ಲ, ಬಂದ್ರು ಬರ್ತದೆ, ಏನು ಆಗುದಿಲ್ಲ. ಹೇಳಿದ್ರೆ ಹೇಳಿ, ಅವ್ರು ಹೇಳ್ಕೊಳ್ಳೋದಲ್ವಾ. ನನ್ಗೆ ನಾವು ಏನು ಹೇಗೆ ಅಂತಿದ್ರೆ ಗೊತ್ತಾಗ್ಬೇಕು ಅಷ್ಟೇ. ನಮ್ಗೆ ಹೇಗಿರ್ಬೇಕು ಅದು ನಾವಿದ್ರೆ ಸಾಕು, ಬೇರೆಯವ್ರು ಹೇಳಿ ನಮ್ಗೆ ತಿಳ್ಕೊಳ್ಬೇಕಾಗಿಲ್ಲ ಅಲ್ವಾ. ಈಗ ಏನಾಗುತ್ತೆ ಅಂದ್ರೆ, ಈಗ ಸಿಂಗಿಂಗ್ಗೆ ಹೋಗ್ತಾ ಇದ್ದಾನಲ್ವಾ, ನಾನು ಹಾಡು ಹೇಳಲಿಕ್ಕೆ ಹೋಗ್ತಿದ್ದೇನೆ. ಈಗ ಊರಿನಲ್ಲಿ ಕೂಡ ಒಬ್ಬೊಬ್ರಿಗೆ ಗೊತ್ತಾಗಿ ಈಗ ಏನು ಹೇಳಲ್ಲ, ಮನಸ್ಸಲ್ಲಿ ಹೇಳ್ತಾರಿಲ್ವಾ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಮುಂದೆಗಡೆ ಬಂದಾಗ ಒಂದು ಒಳ್ಳೇದಾಗಿ ಮಾತಾಡ್ತಾರೆ, ಅವಳೊಂದು ಹಾಡ್ತಾಳೆ, ಹಾಗೆ ತುಂಬಾ ಖುಷಿ ಆಗುತ್ತೆ ಆ ತರ ಎಲ್ಲ ಹೇಳಿದ್ರೆ. ಸಪೋರ್ಟ್ ಮಾಡುವವರು ಮಾಡ್ತಾರೆ, ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡದವರಿಗೆ ಏನು ಹೇಳಕ್ ಆಗುದಿಲ್ಲ. ಪ್ರತಿಯೊಬ್ರು ಅವರವರ ಲೆವೆಲ್ ಅಲ್ಲಿ ನಿಂತು ಯೋಚನೆ ಮಾಡ್ತಾರೆ ಅಷ್ಟೇ. ಓಕೆ, ಈಗ ನಾನು ಒಂದು ವಿಷಯ ನಿಮ್ಮ ಹತ್ರ ಕೇಳಬೇಕು. ಯಾಕಂತ ಹೇಳಿದರೆ ಆರ್ಕೆಸ್ಟ್ರಾನೇ ನೀವು ಪ್ರೊಫೆಷನ್ ಆಗಿ ತೊಗೊಂಡ್ರಿ, ಆರ್ಕೆಸ್ಟ್ರಾದಲ್ಲಿ ಹೋಗೋದು, ಸಾಂಗ್ಸ್ ಹಾಡೋದು, ಬರೋದು, ಅದೇ ನಿಮ್ದು ಅರ್ನಿಂಗ್ ಕೂಡ, ಜೀವನ ಅದರಲ್ಲೇ, ಓಕೆನಾ? ಹಾಗಿರುವಾಗ ಈ ಕೊರೋನಾ ಟೈಮ್ ಬಂದಾಗ ತುಂಬ ಜನ ನೊಂದ್ಕೊಂಡವರು ಇರ್ತಾರೆ, ತುಂಬ ಜನ ತುಂಬ ಕಳ್ಕೊಂಡಿದ್ದಾರೆ. ಅದರಲ್ಲೂ ಈ ಆರ್ಕೆಸ್ಟ್ರಾ ಸಿಂಗರ್ಸ್ ಏನಿರ್ತಾರೆ ಅಂತ ಹೇಳಿದರೆ, ಫಂಕ್ಷನ್ಸ್ಗಳೇ ನಿಂತು ಹೋದಾಗ, ಯಾವುದೇ ಫಂಕ್ಷನ್ಸ್ಗಳು ನಡೆಯುವುದಿಲ್ಲ ಅಂತ ಟೈಮ್ ಬಂದಾಗ ಒಂದು ಕ್ರಿಟಿಕಲ್ ಸಿಚುವೇಶನ್ ಎಲ್ಲ ಆರ್ಕೆಸ್ಟ್ರಾ ಸಿಂಗರ್ಸಿಗೆ ಬರ್ತದೆ ಆಯಿತಾ. ಅವರನ್ನೆಲ್ಲ ರೆಪ್ರೆಸೆಂಟ್ ಮಾಡ್ಕೊಂಡು ಏನು ಅಂತ ಹೇಳ್ತೀರಿ? ಆ ಟೈಮಲ್ಲಿ ಪಟ್ಟಂತ ಕಷ್ಟ ಏನಿರ್ತದೆ, ಅವ್ರಿಗೆ ಬೇರೆ ಪ್ರೊಫೆಷನ್ಸ್ ಗೊತ್ತಿಲ್ಲ, ಹಾಡುವವರಿಗೆ ಅದನ್ನೇ ಜೀವ ಅಂತ ಅಂದ್ಕೊಂಡಿರ್ತಾರೆ. ಮೈಕ್ ಹಿಡ್ಕೊಂಡ್ರೆ ಅವ್ರಿಗೆ ಒಂದು ದೊಡ್ಡ ಪ್ರಪಂಚ ಸಿಕ್ಕಿದಾಗೆ. ಅಷ್ಟು ಸಂಗೀತದ ಮೇಲೆ ಡಿಪೆಂಡ್ ಆಗಿರುವವ್ರಿಗೆ ಸಡನ್ ಆಗಿ ಇಲ್ಲ, ಪ್ರೋಗ್ರಾಮ್ಸೇ ಇಲ್ಲ, ವೇದಿಕೆಗಳಿಲ್ಲ ಅಂತ ಹೇಳುವಾಗ ಸಹಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ. ಅವರನ್ನೆಲ್ಲ ರೆಪ್ರೆಸೆಂಟ್ ಮಾಡಿ ಏನು ಹೇಳ್ತೀರಿ? ಅದೊಂದು ಹೇಳ್ಬೋದು ಮೈನಸ್ ನಮಗೆ ಎಲ್ರಿಗೂ ಆಯ್ತಾ, ಎಲ್ರಿಗೂ ಮೈನಸ್. ನಮಗೆ ಕೊರೋನಾ ಬಂದು ಎಲ್ಲ ಹಾಳು ಮಾಡಿ ಹೋಯ್ತು, ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಬುಕ್ ಆಯ್ತು. ಎಂತ ಅನ್ಕೊಳ್ಳೋದು ಗೊತ್ತಾ, ಈಗ ಮಂತ್ಲಿಗೆ ಒಂದು ಮಾರ್ಚಲ್ಲಿ ಸ್ಟಾರ್ಟ್ ಆಯ್ತು ಲಾಕ್ಡೌನ್, ಮಾರ್ಚಿಂದ ಆಗಸ್ಟ್ ವರೆಗೆ ಮಿಡ್ಲಲ್ಲಿ ಡೇಟ್ ಬುಕ್ ಆದದಿರ್ತದೆ ನೋಡಿ. ಆಗ ಒಂದು ಡೇಟ್ ಬರುವಾಗ ಬೇಸರ ಆಗುತ್ತೆ, ಇವತ್ತು ನಮ್ಗೆ ಪ್ರೋಗ್ರಾಮ್ ಹೋಯ್ತೆ ಅಂತ. ಒಂದು ಖುಷಿ ಏನಂದ್ರೆ ಮನೆಯಲ್ಲಿ ಎಲ್ರು ಇರ್ತಿದ್ರು ಆಯ್ತಾ, ಎಲ್ರು ಕುತ್ಕೊಂಡು ಮಾತಾಡೋದು, ತಿಂಡಿ ಎಲ್ಲ ಮಾಡೋದು, ತಿನ್ನೋದು, ಅದೇ ಮಾಡ್ತಿದ್ವಿ. ಅದೊಂದು ಖುಷಿ ಸಿಕ್ತಿತ್ತು. ಅದು ಸ್ವಲ್ಪ ಬೇಸರನೂ ಆಗ್ತಿತ್ತು. ಅಂದ್ರೆ ಇದ್ರಿಂದನೇ ಜೀವನ ಸಾಗಿಸುವುದರಲ್ಲಿ ತುಂಬಾ ಮಂದಿ ಇದ್ದಾರೆ, ಅವರಿಗೆ ಕಷ್ಟ ಆಗ್ಬೋದು ನನ್ನ ಪ್ರಕಾರ. ನನ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಅಂದ್ರೆ ನನ್ನ ಫ್ಯಾಮಿಲಿ ಜೊತೆ ಇದ್ದೆ ಅಷ್ಟೇ, ನನಗೆ ಅದು ಕೂಡ ಖುಷಿ ಇದೆ. ಆ ಪ್ರೊಟೆಕ್ಷನ್ ನಿಮ್ಗಿತ್ತು, ಹಾಗಾಗಿ ಅದ್ರ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ನಿಮ್ಗೆ ಏನು ಅನಿಸ್ತದೆ, ಆರ್ಕೆಸ್ಟ್ರಾ ಅಟೆಂಡ್ ಮಾಡುವ ಕೆಲವೊಂದು ಹೆಸಿಟೇಟ್ ಮಾಡ್ಕೊಳ್ತಾರೆ, ಆರ್ಕೆಸ್ಟ್ರಾದಲ್ಲಿ ಹೋಗಿ ಹಾಡೋದಂತ ಹೇಳಿದ್ರೆ ಒಂದು ಹೆಸಿಟೇಟ್, ಅವರಿಗೊಂದು ಪರ್ಫೆಕ್ಟ್ ವೇದಿಕೆ ಬೇಕು, ಅದರಲ್ಲೊಂದು 4-5 ಜನದ ನಡುವೆ ನಿಂತು ಹಾಡೋದು, ಅದೆಲ್ಲ ಒಂದು ಬೇರೆ ರೀತಿ ಫೀಲ್ ಇರ್ತದೆ. ಈ ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಒಂದು ನೋಡೋದು ರೀತಿಯೇ ಬೇರೆ ಇರ್ತದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆರ್ಕೆಸ್ಟ್ರಾ ಅದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ನನಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ಯಾರಿಗೆಲ್ಲ ಸ್ಟೇಜ್ ಶೋಗೆಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ ನೋಡಿ, ಅವರೆಲ್ಲ ಈಗ ಆರ್ಕೆಸ್ಟ್ರಾದಲ್ಲಿದ್ದಾರೆ ಆಯ್ತಾ. ಅವರಿಗೆ ಅದು ಸ್ಟೇಜ್ ಸಿಗದಿದ್ದು ಪರವಾಗಿಲ್ಲ, ಸಣ್ಣ ಸ್ಟೇಜ್ ಅಲ್ಲಿ ಹಾಡುವುದೊಂದು ಸಿಗ್ತದೆ ಆಯ್ತಾ, ಅದ್ರಲ್ಲಿ ಒಂದು ಅನುಭವ ಸಿಗ್ತದೆ ಅವರಿಗೆ, ಅಷ್ಟು ಸಾಕು. ಜನಗಳ ಪ್ರೀತಿ ಅದ್ರಲ್ಲಿ ಸಿಕ್ಕಿದ್ರು ಸಾಕು, ಅಷ್ಟು ಮೇಲೆ ಹೋಗಿ ಸಿಗ್ಬೇಕಂತಿಲ್ಲ. ಇಷ್ಟರಲ್ಲಿ ಸಿಕ್ಕರು ನಮ್ಗೆ ಖುಷಿ ಇದೆ, ನನ್ಗಂತೂ ತುಂಬಾ ಖುಷಿ ಇದೆ. ಇನ್ನು ಹೇಳ್ತೇನೆ ಹೇಗೆ ಅಂದ್ರೆ, ಇನ್ನು ಮೇಲೆ ಬರುವವರು ಬರಲಿ, ಆದರೆ ಆರ್ಕೆಸ್ಟ್ರಾದಲ್ಲಿ ಬರಲಿ, ಅದರೆಲ್ಲ ಒಂದು ಹೆಸರು ಮಾಡಿದ್ರೆ ಒಂದು ಬೇರೆ ಸ್ಟೇಜ್ ಕೂಡ ಸಿಗ್ಬೋದಲ್ವಾ. ಅದರಲ್ಲಿ ಯಾವ ತಿರುವು ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಹಾಗಾಗಿ ಬಂದದನ್ನು ಇಟ್ಕೊಳ್ಳೋದು ಅಷ್ಟೇ. ಆರ್ಕೆಸ್ಟ್ರಾದಲ್ಲಿ ನನಗೆ ಹಾಡ್ಲಿಕ್ಕೆ ತುಂಬಾ ಖುಷಿ ಇದೆ. ಯಾರೇನ್ ಹೇಳ್ತಾರೆ ಅದು ನನಗೆ ಬೇಕಾಗಿಲ್ಲ. ಅದರಿಂದ ನನಗೆ ಒಂದು ಜೀವನ ಏನು ಅಂತ ಗೊತ್ತಾಗಿದೆ, ಎಲ್ರಿಗೂ ನಂದು ಪರಿಚಯ ಆಗಿದೆ, ಸಾಕು ಅಷ್ಟು. ಆರ್ಕೆಸ್ಟ್ರಾದಲ್ಲಿ ಹಾಡಿದವರು ಎಷ್ಟೋ ದೊಡ್ಡ ಖ್ಯಾತ ಸಿಂಗರ್ಸ್ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಆರ್ಕೆಸ್ಟ್ರಾದ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ, ಅದೊಂದು ಅದ್ಭುತವಾದ ವೇದಿಕೆ ಅಂತ ನೀವು ಹೇಳಿದ್ರಿ. ಆ್ಯಂಡ್ ಇನ್ನೊಂದು ನಿಮ್ಮ ಬಗ್ಗೆ ನೋಟಿಸ್ ಮಾಡಿರುವಂತಹ ವಿಷಯ ಅಂತ ಹೇಳಿದ್ರೆ, ನೀವು ಡ್ರಾಮಾದಲ್ಲೂ ಕೂಡ ಆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀರಿ ಅಂತ. ಎಸ್, ಒಬ್ಳು ಕಲಾವಿದೆ, ಯುವ ಕಲಾವಿದೆ ಜಗತ್ತಿಗೆ ಪರಿಚಯ ಆಗ್ತಾ ಇದ್ದಾಳೆ, ಟ್ರೈನಿಂಗ್ ತಗೊಳ್ತಾ ಇದ್ದೀರಿ ಡ್ರಾಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೊಂದು ಖುಷಿ ಇದೆ. ಈಗ ಅದ್ರಲ್ಲಿ ಸ್ವಲ್ಪ ಮೈನಸ್ ಪಾಯಿಂಟ್ಸ್ ಎಲ್ಲ ಬರ್ತುಂಟು, ಹೋಗ್ಬೇಡ ಅಂತ. ನಾನು ಆದ್ರೂ ಕೂಡ ಹೋಗ್ತೇನೆ, ನೋಡುವ, ಅದನ್ನು ಒಂದು ನೋಡುವ ಅಂತ ಹೇಳಿ. ಒಂದು ಡ್ರಾಮಾ ಆಯ್ತು ಲಾಸ್ಟ್ ಟೈಮ್, ಕೊರೋನಾಗಿಂತ ಮುಂಚೆ, ನೀವು ಕೂಡ ನೋಡಿರ್ಬೋದು. ಅದೊಂದೇ ಅಲ್ಲಿಗೆ ಸ್ಟಾಪ್ ಆಯ್ತು. ಇನ್ನು ನೋಡ್ಬೇಕು, ಬರ್ತಾ ಇದೆ, ಹೋಗ್ಲಿಕ್ಕೆ ಆಸೆನೂ ಇದೆ. ಈಗ ಪ್ರೋಗ್ರಾಮ್ಸ್ ಎಲ್ಲ ಬಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಪ್ರಾಕ್ಟೀಸ್ ಅದೆಲ್ಲ ಕಷ್ಟ ಆಗುತ್ತಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಡ್ರಾಮಾಕ್ಕೆ ಎಂಟ್ರಿ ಕೊಡೋದು ಅಂತ ಹೇಳಿದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ಅದು ಹಳೆ ಕಾಲದವರಿಗೆ ಅದು ಅಭ್ಯಾಸ ಆಗ್ತೈತೆ. ಯಾಕಂತ ಹೇಳಿದ್ರೆ ನೈಟ್ ಪೂರ್ತಿ ಮೇಕಪ್ ಹಚ್ಕೊಂಡು ಹುಡುಗ ಹುಡುಗಿಂತ ಭೇದ ಇಲ್ಲದೆ ಒಂದು ಕುಟುಂಬ ತರ ಇರುವಂಥದ್ದು ಅದೊಂದು ನಾಟಕ ರಂಗ ಅಂತ ಹೇಳ್ಬೋದು. ಅದೊಂದು ಅಷ್ಟು ಶ್ರದ್ಧೆ ಇರ್ತದೆ, ಅಷ್ಟು ಕಲಿಬೇಕು, ಸಾಮಾನ್ಯ ಜನರಿಗೆ ಒಲಿಯುತ್ತಿಲ್ಲ. ಅಂಡ್ ಅದ್ರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ತುಂಬಾ ಬರ್ತಾ ಇರ್ತದೆ. ತುಂಬಾನೇ ಡ್ರಾಮಾದಲ್ಲಿ ಇದ್ದಾರೆ ಅವರು ಅಂತ ಒಂದು ಕೀಳುಮಟ್ಟದಲ್ಲಿ ನೋಡುವಂತಹ ಜನ ಕೂಡ ಇದ್ದಾರೆ. ಆ ಟೈಮಲ್ಲಿ, ಈ ಟೈಮಲ್ಲಿ ಅಂತ ಹೇಳಿದ್ರೆ ಸೀರಿಯಲ್ ಸಿನಿಮಾ ಅಂತ ಹೋಗೋ ಟೈಮಲ್ಲಿ ನೀವು ನಾಟಕ ರಂಗಕ್ಕೆ ಎಂಟ್ರಿ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ರಲ್ಲ, ಆ ಡಿಸಿಷನ್ ಅನ್ನು ಅಪ್ರಿಷಿಯೇಟ್ ಮಾಡಬೇಕಾದದ್ದೇ. ಆ ಡಿಸಿಷನ್ ಬಗ್ಗೆ ಅಥವಾ ನಿಮ್ಮ ಲೈಫಲ್ಲಿ ನೀವು ತಗೊಂಡಿರುವಂತಹ ಈ ಸ್ಟ್ರಾಂಗ್ ಡಿಸಿಷನ್ ಬಗ್ಗೆ ಹೇಗೆ ಅನ್ನಿಸ್ತದೆ ನಿಮಗೆ? ಖುಷಿ ಆಗುತ್ತೆ ನನಗೆ. ಅಂದ್ರೆ ಈಗ ಪಾಸಿಟಿವ್ ಕಮೆಂಟ್ ಬರ್ತಾ ಇದೆ ಆಯ್ತಾ, ಅದ್ರ ಜೊತೆ ನೆಗೆಟಿವ್ ಕೂಡ ಬರ್ತಾ ಉಂಟು. ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೋಡುವ, ಇದನ್ನೊಂದು ನೋಡುವ ಅಂತ ಹೇಳಿ ಒಂದು ಆಸೆ ಅಷ್ಟೇ. ಹೋಗ್ಲಿಕ್ಕೆ ಆಸೆ ಇದೆ, ಅಂದ್ರೆ ಒಂದು ಟೀಮ್ ಇದೆ. ಈಗ ಪ್ರಾಕ್ಟೀಸಿಗೆಲ್ಲ ಹೋಗ್ಲಿಕ್ಕೆ ಟೈಮ್ ಸಿಗ್ತಿಲ್ಲ ನನಗೆ, ಅದೊಂದು ಸ್ವಲ್ಪ ಕಷ್ಟ. ನಾನು ಒಂದು ಹೇಳೋದೇನಂದ್ರೆ, ಈಗ ನಾಟಕ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಕೀಳಾಗಿ ನೋಡುವವರು ತುಂಬಾ ಮಂದಿ ಇದ್ದಾರೆ ಆಯ್ತಾ. ಆದ್ರೆ ನಾನು ಹೇಳೋದೇನಂದ್ರೆ, ಈಗ ಬರ್ತಾರೆ ನಾಟಕ ಈಗ ಮಾಡ್ತೇವೆ ನಾವೀಗ ಸ್ಟೇಜ್ ಅಲ್ಲಿ, ಅಂದ್ರೆ ಅಷ್ಟು ಮಂದಿ ಬರ್ತಾರಲ್ವಾ, ಅವರಿಗೆ ನಾವೇನು ಹೇಳ್ಬೇಕು? ಹೌದು, ಹಿಂದಿಂದ ಯಾಕೆ ಹೇಳ್ಬೇಕು? ಈಗ ನಾವೀಗ ಒಂದು ಸ್ಟೇಜ್ ಅಲ್ಲಿ ಇದ್ದೇವೆ, ಹೊರಗಿನ ಪ್ರಪಂಚಕ್ಕೆ ಏನು ಗೊತ್ತಿಲ್ಲ ಅದ್ರದ್ದು ಬಗ್ಗೆ. ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅಂದ್ರೆ, ಯಪ್ಪ ಅವಳು ಡ್ರಾಮಾದಲ್ಲಿ ಇದ್ದಾಳ, ಬೇಡತ್ತ ಅದು ಅವಳಿಗೆ ಆಯ್ತಾ, ಆ ತರದೊಂದು ಒಪಿನಿಯನ್ ಎಲ್ಲರ ತಲೆಯಲ್ಲೂ ಬರ್ತದೆ. ಆದ್ರೆ ನಾಟಕವನ್ನು ನೋಡ್ಲಿಕ್ಕೆ ಎಲ್ಲರೂ ಬರ್ತಾರೆ, ಅದ್ಯಾಕೆ ಬರ್ಬೇಕಾಗಾದ್ರೆ ಬಿಟ್ಟು ಬಿಡಿ, ಎಲ್ಲ ಬರುದೇ ಬೇಡ ಹಾಗಿದ್ರೆ. ಅಂದ್ರೆ ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಒಂದು ಖುಷಿ ಇರುತ್ತೆ ಆಯ್ತಾ. ಎಲ್ಲದ್ರಲ್ಲೂ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಖುಷಿ ಇರುತ್ತೆ. ಇದು ಯಾವುದೇ ಸಪೋರ್ಟ್ ಏನಾದ್ರು ಸಿಗದಿದ್ರೆ ಬೇಸರ ಆಗುತ್ತೆ, ಅದರಿಂದ ತುಂಬಾನೇ ಬೇಸರ ಆಗುತ್ತೆ. ಅದೇ ಹೇಳಿದ್ ನಾನು, ಎಲ್ಲ ತಲೆಯಿಂದ ತೆಗ್ದು ಹಾಕುದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರ ಒಪಿನಿಯನ್ ಹಾಗೆ ಇರುತ್ತೆ, ಅದನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ನಾಟಕ ರಂಗದಲ್ಲಿ ನನಗೆ ಆಫರ್ ಎಲ್ಲ ಸಿಕ್ಕಿದ್ರೆ ನಾನು ಗ್ಯಾರಂಟಿ ಹೋಗ್ತೇನೆ. ಸಿಕ್ಕಿದೆ, ನಾನೊಂದು 4-5 ಸ್ಕ್ರಿಪ್ಟ್ ಇದೆ, ನನ್ಗೆ ಮನೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಬೇರೆಯವರು ನನಗೆ ಪರ್ಮಿಷನ್ ಕೊಟ್ಟು ನಾನು ಹೋಗ್ಬೇಕಂತ ಏನಿಲ್ಲ, ಅಷ್ಟೇ ಖುಷಿ ನನಗೆ. ಸೊ ಮನೆಯವರು ಅಂತ ಹೇಳಿದ್ರಿ, ಫ್ಯಾಮಿಲಿ, ಫ್ರೆಂಡ್ಸ್ ಹೇಗೆ ನಿಮ್ಮ ಲೈಫಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದರೆ, ಒಂದು ಎಕ್ಸ್ಟ್ರಾ ಕಲೆ ಅಂತ ಹೇಳಿದರೆ ಅದಕ್ಕೆ ಸಹಕಾರ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾರೋ ಒಬ್ಬರು ಹೇಳೋದು ಅದೆಲ್ಲ ಸಾಮಾನ್ಯ ಇದ್ದದ್ದು, ಅದನ್ನೆಲ್ಲ ಸೈಡಿಗೆ ಇಟ್ಟರು ಕೂಡ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ ನನಗೆ, ಇಲ್ಲ ಅಂತಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಣ್ಣ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಹೇಳೋದು, ನಮ್ದು ಎಂತ ಫ್ಯಾಮಿಲಿ ಪ್ರೋಗ್ರಾಮ್ ಇದ್ರು ಕೂಡ ಇವಳಿರಲ್ಲ, ಇವಳು ಸಿಂಗಿಂಗ್ಗೆ ಹೋಗ್ತಾಳೆ ಅಂತ ಹೇಳ್ತಾರೆ. ಬೇಸರ ಆಗುತ್ತೆ, ಅಂದ್ರೆ ಪ್ರೋಗ್ರಾಮ್ ಬಂದಾಗ ಹೋಗ್ಲೇಬೇಕಾಗುತ್ತೆ, ಫ್ಯಾಮಿಲಿ ಜೊತೆ ಇರಕ್ ಆಗುದಿಲ್ಲ, ಆತರ ಹೇಳುವಾಗ ಬೇಸರ ಆಗುತ್ತೆ. ಮತ್ತೆ ಖುಷಿ ಪ್ರೋಗ್ರಾಮ್ ಅಲ್ಲಿ ಇದು ಇನ್ನೊಂದ್ ಕಡೆ ಬೇಸರನಾಗುತ್ತೆ, ಎಲ್ರು ಇದ್ದಾರೆ ನಾನೊಂದಿಲ್ಲ ಅಲ್ವಾ ಅದ್ರಲ್ಲಿ, ಹಾಗೆ ಬೇಸರ ಆಗುತ್ತೆ. ಇನ್ನು ಹೊರಗಿನಿಂದ ಹೇಳುದಾದ್ರೆ ತುಂಬಾ ಮಂದಿ ಇದ್ದಾರೆ ಸಪೋರ್ಟ್ ಆಗಿ ನಿಲ್ಲಿಕ್ಕೆ. ಅಂದ್ರೆ ಬ್ಯಾಕ್ ಬೋನ್ ತರ, ಬ್ಯಾಕ್ ಬೋನ್ ಅಲ್ಲಿ ಒಂದೇ ಇರುದಿಲ್ಲ, ಬೋನ್ ಫುಲ್ ಇರುತ್ತೆ ಅಲ್ಲ, ಹಾಗೆ ತುಂಬಾ ಮಂದಿ ಇದ್ದಾರೆ ಸಪೋರ್ಟ್ ಮಾಡ್ಲಿಕ್ಕೆ. ಖುಷಿ ಆಗುತ್ತೆ ಅವ್ರ ಸಪೋರ್ಟ್ ನನಗೆ ಸಿಗೋದು. ನಿಮ್ಮನ್ನು ನೋಡಿದ್ರೆ ನಮ್ಗೆ ಖುಷಿ ಆಗ್ತಿದೆ. ನೀವು ನೆಗೆಟಿವ್ ಕಮೆಂಟ್ಸ್ ಅನ್ನು ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ, ಅಂಡ್ ನಿಮ್ ಜೊತೆ ಮಾತುಕತೆ ಹಾಗೆ ಗಾಯನ ಇನ್ನಷ್ಟು ಕೇಳಲಿಕ್ಕಿದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡ್ಬರೋಣ. ಸರಿ.
ವೀಕ್ಷಕರೇ ನೋಡಿದ್ರಲ್ಲ ಕೃತಿಕಾ ಅವರು ಎಷ್ಟು ಪಾಸಿಟಿವ್ ಸ್ಪಿರಿಟ್ನೊಂದಿಗೆ ಮಾತಾಡ್ತಾ ಇದ್ರು ಅಂತ. ಅವರ ಜೊತೆ ಮಾತುಕತೆ ಹಾಗೆ ಅವರ ಗಾಯನ ಕೇಳೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಮಾತುಕತೆ ಏನೋ ಆಯಿತು, ಇನ್ನು ಗಾಯನ ಕೇಳೋದು ಬಾಕಿ ಇದೆ. ಬನ್ನಿ ಮತ್ತೆ ಆಗ್ತಾಡ ಅವರ ಗಾಯನವನ್ನು ಕೇಳೋಣ, ಎಂಜಾಯ್ ಮಾಡೋಣ. ಓಕೆ, ನಿಮ್ಮ ಹತ್ರ ಮಾತಾಡಿ ಆಯಿತು. ಅಷ್ಟು ಪಾಸಿಟಿವ್ ಸ್ಪಿರಿಟ್ ಇದೆ. ಕೃತಿಕಾ ಅಂತ ಹೇಳಿದ್ರೆ ಪಾಸಿಟಿವ್ ಸ್ಪಿರಿಟ್ ಅಂತ ಹೇಳ್ಬೋದು. ಸೊ ಇಷ್ಟೇ ಪಾಸಿಟಿವ್ ಸ್ಪಿರಿಟಲ್ಲಿ ನಮಗೋಸ್ಕರ ಯಾವ ಸಾಂಗ್ ಹಾಡ್ತೀರಿ? ನಾವು ಯಾವುದೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಗಣಪತಿಯ ಸಾಂಗ್ ಹಾಡ್ತೇವಲ್ವಾ, ಈಗಲೂ ನಾನು ಗಣಪತಿ ಸಾಂಗ್ಗೆ ಹಾಡ್ತೇನೆ. ಸರಿ. ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಗಣಪ. ನಗುಮೊಗದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯ ಇಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯ ಇಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ ಶರಣು ಶರಣು ಬೆನಕ. ಶರಣು ಶರಣು ಗಣಪ
ಶರಣು ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಹೇ ಗಣಪ. ಥ್ಯಾಂಕ್ ಯು. ಚೌತಿಯಿಂದ ಹಾಡಿರುವಂತಹ ಒಂದು ಚೌತಿಯಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರಿ, ಹಾಗೆ ಅಲ್ಲಿಂದ ಗಣೇಶನ ಹಾಡಿನ ಜೊತೆಗೆ ಇಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ತುಂಬ ಅದ್ಭುತವಾಗಿ ಹಾಡಿದ್ರಿ, ಒಂದು ದೇವರ ಸಾಂಗ್ ಹಾಡಿಸಿ ಎಲ್ಲ ಒಂದು ದೈವಿಕತೆ ತುಂಬುವ ಹಾಗೆ ಮಾಡಿದ್ರಿ. ಸೊ ಇನ್ನು ನೆಕ್ಸ್ಟ್ ನಮಗೋಸ್ಕರ ಯಾವ ಸಾಂಗ್ ಹಾಡ್ತೀರಿ? ನಂದು ಫೇವ್ರೆಟ್ ಸಾಂಗ್ ಕಂಬದ ಮೇಲಿನ ಹಾಡ್ತೇನೆ. ಓಕೆ, ಖಂಡಿತ. ನಾಗಮಂಡಲ ಮೂವಿದು. ಓಕೆ, ಶ್ಯೂರ್. ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗುಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗುಟ್ಟ ಹೇಳ ಉತ್ತಾರವಾ ನೀರುಳಿಯ ನೆಗೆಕೆಂಡ ಸತ್ಯವೇ ಈ ಅಭ್ಯಂಜನವೆನ್ನು ನಿತ್ಯವೇ ಒಳ್ಳೆ ಗಮಗುಡುತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರುಳಿಯ ನೆಗೆಕೆಂಡ ಸತ್ಯವೇ ಈ ಅಭ್ಯಂಜನವೆನ್ನು ನಿತ್ಯವೇ ಗುಡುತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಹರಸು ನಗು ಇರಲೆಂತ ಕರ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ
ನಸುನಗು ಇರಲೆಂತ ಕರ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗುಟ್ಟ ಹೇಳವು ತಾರವಾ ಬಹಳ ಅದ್ಭುತವಾಗಿ ಹಾಡಿದ್ರಿ. ಒಂದು ಆರ್ಕೆಸ್ಟ್ರಾ ಸಿಂಗರ್ಸ್ ಅಂತ ಹೇಳಿದರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆದಾಗ, ಯಾಕಂತ ಹೇಳಿದರೆ ಅವ್ರಿಗೆ ಒಂದಿರುವಂಥ ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು, ಅದು ತುಂಬ ಬೇರೆ ರೀತಿ, ಅವ್ರಿಗೆ ಯಾವುದೇ ರೀತಿ ಸ್ಟೇಜ್ ಫಿಯರ್ ಇರೋದಿಲ್ಲ, ಹಾಗಿರ್ತಾರೆ. ಸೊ ಅದೇ ರೀತಿ ಅದ್ಭುತವಾಗಿ ಭಾವನೆಗಳನ್ನು ಪೋಣಿಸಿಕೊಂಡು ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿರುವಂತಹ ಗಾಯನವನ್ನು ನಮಗೋಸ್ಕರ ಡೆಡಿಕೇಟ್ ಮಾಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಯಾವ ಸಾಂಗ್ ಹಾಡ್ತೀರಿ? ನಾನು ಎಲ್ಲೋ ಅದು ಎಲ್ಲೋ ಸಾಂಗ್ ಹಾಡ್ತೇನೆ. ಓಕೆ, ತುಂಬ ಮೆಲೋಡಿಯಸ್ ಸಾಂಗ್ ಇದು. ಓಕೆ, ನಾನು ಕೂಡ ಕ್ಯೂರಿಯಸ್ ಆಗಿದ್ದೇನೆ ಹೇಗೆ ಹಾಡ್ತೀರಿ ಅಂತ ನೋಡಲಿಕ್ಕೆ. ಗೋ ಹೆಡ್. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಳಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಗಣತನಕ, ನೆನಪು ಒಂದೇ ಕೊಣತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು, ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ, ಕಾಗದದ ದೋಣಿ ಕಟ್ಟು ನೆನಪೆ ಅನುಪಮ. ಯಾರೋ ಬರೆದೋರು ನನ್ನೆದೆಯ ಲಾಲಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ. ನಿಮ್ಮ ಅದ್ಭುತವಾದ ಕಂಠದಿಂದ ಸುಮಧುರವಾದಂಥ ಹಾಡು ಕೇಳಿದ್ವಿ. ಎಲ್ಲೋ ಅದು ಎಲ್ಲೋ ಅಂತ ಹೇಳಿ ನೀವು ನಮ್ಮನ್ನೆಲ್ಲೋ ಕರ್ಕೊಂಡು ಹೋದ್ರಿ. ಅಷ್ಟು ಅದ್ಭುತವಾಗಿ ಹಾಡನ್ನು ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತುಕತೆ, ಗಾಯನ ಇದೆಲ್ಲವೂ ಆಯಿತು. ಹಾಗೆ ನಿಮಗೋಸ್ಕರ ಸರ್ಪ್ರೈಸ್ ಕಾಲ್ಸ್ ಕೂಡ ಕಾಯ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೃತಿಕಾ ಅವರು ನಮಗೋಸ್ಕರ ಹಾಡಿದ್ರು ಅಂತ. ಇವರ ಜೊತೆ ಮಾತುಕತೆ ಇನ್ನಷ್ಟು ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ಕೃತಿಕಾ ಅವ್ರ ಜೊತೆ ಮಾತುಕತೆ ಏನೋ ಆಯಿತು, ಗಾಯನ ಕೂಡ ಆಯಿತು, ಇನ್ನು ಫೋನ್ ಕಾಲ್ಸ್ ಬರೋದಂತೂ ಬಾಕಿ ಇದೆ. ಮತ್ತೆ ಆಗ್ತಾಡ ಬನ್ನಿ ಅವರನ್ನು ಮಾತಾಡ್ಸೋಣ. ಓಕೆ, ಮಾತುಕತೆ ಆಯಿತು, ಗಾಯನ ಆಯಿತು, ಆದರೆ ನಿಮ್ಮ ಬಗ್ಗೆ ಇನ್ನೊಬ್ಬರು ಹೇಳಿದರೆ ಅದರ ಮಜಾನೇ ಬೇರೆ ಇರ್ತದೆ. ಸೊ ನಿಮ್ಮ ಒಬ್ಬರು ಏನು ಹೇಳುವಂಥದ್ದು ಬ್ಯಾಕ್ ಬೋನ್ ಅಂತ ಹೇಳಿದರೆ, ಅದರಲ್ಲಿ ಇನ್ನೊಂದು ಬ್ಯಾಕ್ ಬೋನಲ್ಲಿ ಹೋಗಿರುವಂತಹ ಇನ್ನೊಂದು ಏನು ಸಪೋರ್ಟ್ ಅಂತ ಹೇಳ್ಬೋದು. ಅವರು ಲೈನಲ್ಲಿದ್ದಾರೆ, ನಿಮ್ಮ ಫೇವ್ರೇಟ್ ಅಣ್ಣ ಅಕ್ಷತ್. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಪ್ರೀತಿಯ ತಂಗಿ, ನೀವು ಅವ್ರು ಹೇಳಿದ್ರು ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಿ ಅವರಿಗೆ. ನೀವು ಊರಿನವರು ಆ್ಯಂಡ್ ತುಂಬ ಪ್ರೀತಿಯಿಂದ ಅವ್ರ ಅಣ್ಣ ಅಂತ ಹೇಳ್ತಾರೆ. ಸೊ ಕೃತಿಕಾ ಅವರು ಇವತ್ತು ನಮ್ಮ ಜೊತೆ ನಮ್ಮೂರ ಜಾಣೆ ಅಂತ ಅನಿಸ್ಕೊಂಡು ನಮ್ಮ ಶೋ ಅಲ್ಲಿ ಇದ್ದಾರೆ ಸರ್. ಹೇಗೆ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಿದೆ, ಯಾಕಂದ್ರೆ ನಮ್ಮ ಒಂದು ಹಳ್ಳಿ ನಮ್ದು. ಹಾ ಹೌದು ಸರ್. ಹೋಗಿ ಈಗ ಎಲ್ಲ ಕಡೆ ಅವ್ರ ಹೆಸರು ಆಚರಿಸ್ತದೆ. ಯಾಕಂದ್ರೆ ಹಾ ಒಳ್ಳೆ ಹಾಡುಗಾರ್ತಿ ಅವರು, ಹಾಡುಗಾರ್ತಿ ಜೊತೆ ನೃತ್ಯಗಾರ್ತಿ ಹೌದು, ಒಳ್ಳೆ ಮಾತಾಡ್ತಾರೆ. ಹಾ ಖಂಡಿತ ಸರ್. ಹೇಳಿ. ಸೊ ಹೇಗೆ ಅನ್ನಿಸ್ತಾ ಇದೆ ನಮ್ಮೂರ ಜಾಣೆ ಅಂತ ನಿಮ್ಮ ಊರಿನ ಹುಡುಗಿ ಒಂದು ಹೆಮ್ಮೆ ಇರ್ತದಲ್ವ, ನಮ್ಮೂರ ಜಾಣೆ ಅಂತ ಇವತ್ತು ಅನ್ಸ್ಕೊಂಡಿದ್ದಾರೆ, ಇವತ್ತು ಒಂದು ಸಾವಿರಾರು ವೀಕ್ಷಕರಿಗೆ ಪರಿಚಯ ಆಗ್ತಾರೆ. ಹೇಗೆ ಅನ್ನಿಸ್ತಾ ಇದೆ? ಕೃತಿಕಾ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್, ಮಾತಾಡಿ. ಖಂಡಿತ ನಮ್ಗೆ ತುಂಬಾ ಸಂತೋಷ, ಯಾಕಂದ್ರೆ ನಮ್ಮೂರಿನ ಹುಡುಗಿ ನಿಮ್ಮ ಶೋಗೆ ಬಂದು ಈಗಲೇ ಎಲ್ರಿಗೂ ಪರಿಚಯ ಆಗಿದ್ದಾರೆ. ಆದ್ರೆ ನಿಮ್ಮ ಶೋ ಇಂದ ಇನ್ನೂ ಲಕ್ಷಾಂತರ ಮಂದಿಗೆ ಪರಿಚಯ ಆಗ್ತಾರೆ. ಎಸ್ ಸರ್, ತುಂಬಾ ಹೌದು. ಸಂತೋಷ ಆಗ್ತಿದೆ. ಅವರ ಮುಂದಿನ ಜೀವನ ಒಳ್ಳೆದಿರ್ಲಿ, ಇನ್ನಷ್ಟು ಅವಕಾಶಗಳು ಅವರಿಗೆ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಅವರನ್ನು ನನ್ನ ತಂಗಿ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ವಾವ್ ಸರ್, ವಾವ್. ಸೊ ಇಲ್ಲಿದ್ದಾರೆ ಸರ್, ವಿಶ್ ಮಾಡಿ ಸರ್ ಅವರಿಗೆ. ಕೃತಿಕಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಆಲ್ ಯು. ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ದು ಸಪೋರ್ಟ್ ಇದ್ರೆ ನಾನು ಹೇಗೂ ಮೇಲೆ ಬರ್ತೇನೆ. ನಿಮ್ಮ ಮಾತುಗಳನ್ನು ಕೇಳಿ ಅಷ್ಟು ಭಾವುಕರಾಗಿದ್ದಾರೆ ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇಂಥ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಖಂಡಿತ ನಮ್ಮ ಸಪೋರ್ಟ್ ಯಾವಾಗಲೂ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಷಿತ್ ಅವರು ನಿಮ್ಮ ಹತ್ರ ಮಾತಾಡಿದ್ರು, ನೀವು ಹೇಳಿದ್ರಿ ಅಣ್ಣ ಅಂತ, ಸ್ವಂತ ಅಣ್ಣ ಅಲ್ಲದಿದ್ರು ಅಣ್ಣನ ಸ್ಥಾನವನ್ನು ತುಂಬಿ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ, ಅವರ ಮಾತುಗಳನ್ನು ಕೇಳಿ ನೀವು ಭಾವುಕರಾದ್ರೆ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಬಾಂಧವ್ಯ ಎಂಥದ್ದು ಅಂತ. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಅಂದ್ರೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ಈಗ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ತುಂಬಾ ಖುಷಿ ಆಗುತ್ತೆ. ನಾನು ಏನಿದ್ರು ಪ್ರೋಗ್ರಾಮ್ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೇನೆ, ಏನಿದ್ರು ಕೂಡ. ಈಗ ನಿನ್ನೆ ಕಾಲ್ ಮಾಡಿದ್ರಲ್ವಾ, ಅದನ್ನ ಹೇಳ್ದೆ, ಹೋಗು ಹೋಗು ಹೋಗು, ನನ್ನ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಿದ್ರು. ಹೀಗೇನೆ ಇರ್ಲಿ ನಿಮ್ಮ ಬಾಂಡಿಂಗ್. ಸೊ ನಿಮ್ಗೋಸ್ಕರ ಇನ್ನೊಂದು ಕರೆ ಕಾಯ್ತಾ ಇದೆ, ಮಾತಾಡ್ಸೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಖ್ಯಾತ ನಿರೂಪಕ ಹಾಗೆ ಅದ್ಭುತವಾದ ಗಾಯಕ. ಹಲವು ಕಡೆ ಶೋಸ್ಗಳನ್ನು ಕೊಟ್ಟಿದ್ದೀರಿ ಸರ್, ನೀವು ತುಂಬ ದೊಡ್ಡ ಹೆಸರು ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಟೀಮಿನ ಕಲಾಕಾರ ಟೀಮಿನ ಒಂದು ಹೊಸ ಪ್ರತಿಭೆ ಅಂತ ಹೇಳ್ಬೋದು, ಇನ್ನೊಂದು ಶಕ್ತಿ ನಿಮ್ಮ ಟೀಮಿಗೆ. ಕೃತಿಕಾ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮೂರ ಜಾಣೆ ಅಂತ ಅನ್ಸ್ಕೊಂಡಿದ್ದಾರೆ ಸರ್. ಏನು ಹೇಳ್ತೀರಿ ಕೃತಿಕಾ ಅವ್ರ ಬಗ್ಗೆ? ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ ಅವರು. ಹೌದು ಸರ್, ಶೋ ಅಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇದ್ದಾರೆ. ಅವರ ಮಾತುಕತೆ ಆಯ್ತು, ಅವರನ್ನು ಇಂಟರ್ವ್ಯೂ ಮಾಡಿದ್ದಾಯ್ತು, ಅವರ ಹಾಡುಗಳನ್ನು ಕೂಡ ಕೇಳಿದ್ದಾಯ್ತು. ಹೇಳುವಾಗ ನಿಮ್ಮ ಮಾತು ಕೂಡ ಹೇಳಿದ್ರು, ದೀಕ್ಷಿತ್ ಅಣ್ಣ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ನೀವ್ ಹೇಳಿ ಸರ್ ಕೃತಿಕಾ ಅವ್ರ ಬಗ್ಗೆ. ಸಪೋರ್ಟ್ ಏನಿಲ್ಲ, ಅವ್ರಿಗೆ ಟ್ಯಾಲೆಂಟ್ ಇದೆ, ಬಟ್ ಅವರೊಂದು ಅದ್ಭುತವಾದ ಗಾಯಕಿ. ಎಸ್ ಸರ್. ತುಂಬಾ ಒಳ್ಳೆ ಸಿಂಗಿಂಗ್ ಎಲ್ಲ ಮಾಡ್ತಾರೆ. ಹಾ. ಹಾಗೆ ನಾವು ನಮ್ಮ ಕಾರ್ಯಕ್ರಮ ಇದ್ರೆ ಕರಿತೀವಿ, ನಾವು ಬರ್ತಾರೆ, ನಮ್ಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾವು ಕೂಡ ಸಿನಿಮಾ ಮಾಡ್ತಿದೀವಲ್ಲ, ಹೌದು ಸರ್, ಹೌದು ಸಪೋರ್ಟ್ ಮಾಡ್ತಾರೆ. ಸರ್, ಇಲ್ಲಿ ಕೃತಿಕಾ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿ ಸರ್. ಹಲೋ. ಹಲೋ. ನಮಸ್ತೆ. ನಮಸ್ತೆ. ಮಸ್ತ್ ಖುಷಿ ಅಂದ್ರೆ ಸ್ಪಂದನ ಚಾನಲ್ ಡಾಲರ್. ಓಕೆ, ನೆಕ್ಸ್ಟ್ ಇಯರ್ ನ ಫ್ಯೂಚರ್ ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಬೇರೆ ಕಾರ್ಯಕ್ರಮ ಉಂಟು ಬೇಗದಲ್ಲಿ. ಖಂಡಿತ ಸರ್, ನೀವು ಕೊಟ್ಟಿರುವಂತಹ ವೇದಿಕೆಯಿಂದ ಇನ್ನಷ್ಟು ಬೆಳೀತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ದೀಕ್ಷಿತ್ ಅವ್ರ ಜೊತೆ ಮಾತಾಡಿದ್ರಿ, ನಿಮ್ಮ ಒಂದು ಕಲಾಕಾರನಿಂದ ನಿಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೇಗೆ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಚಾನಲ್ಗೆ ಬಂದು ನಮ್ಮ ಜೊತೆ ಮಾತಾಡಿ? ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಅಂದ್ರೆ ಮಚ್. ಹೇಗಂದ್ರೆ ನಮ್ದೊಂದು ಪರಿಚಯ ಇನ್ನೂ ತುಂಬಾ ಮಂದಿಗೆ ಹೋಗ್ತದಲ್ವಾ, ಅದೊಂದು ಖುಷಿ ಆಗ್ತದೆ. ಇದರಿಂದ ನಾನು ಹೇಳೋದೇನಂದ್ರೆ,
ಎಲ್ರಿಗೂ ಇಷ್ಟೇ ಸಪೋರ್ಟ್ ಮಾಡ್ತಾ ಇರಿ, ಅಂದ್ರೆ ಇನ್ನಷ್ಟು ಪ್ರತಿಭೆಗಳನ್ನು ನೀವು ಪರಿಚಯಿಸಿ ಅಂತ ನಾನು ಹೇಳ್ತೇನೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಖುಷಿ ಇದೆ ಈ ಸ್ಟೇಜ್ಗೆ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಟ್ರೈನಿಂಗ್ ಇಲ್ಲದಿದ್ರೂ ಅದ್ಭುತವಾಗಿ ಹಾಡ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ ನಮ್ಮ ಕೃತಿಕಾ ಅವರು. ಆರ್ಕೆಸ್ಟ್ರಾ ಸಿಂಗಿಂಗ್ ಅಂತ ಹೇಳಿದರೆ ಕೀಳು ಮಟ್ಟದಲ್ಲಿ ನೋಡೋ ಅವಶ್ಯಕತೆ ಇಲ್ಲ, ಅದೊಂದು ಅದ್ಭುತವಾದ ವೇದಿಕೆ ಅಂತ ನಮಗೆಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಈ ಥರದ ಜಾಣೆಯಂದಿರನ್ನು ಪ್ರತಿ ಎಪಿಸೋಡಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತೇವೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಯ ನಿರಂತರ ಪ್ರಸಾರಕ್ಕಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.